ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನೂತನ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿ ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಸಿದ್ಧಗಂಗಾ ಶ್ರೀಗಳಿಗೆ ವಿಶೇಷವಾಗಿ ತಂದಿದ್ದ ಮಲ್ಲಿಗೆ ಹಾರ ಸಮರ್ಪಣೆ ಮಾಡಿದ ಅವರು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದರು. ಇದೇ ವೇಳೆ ಜಮೀರ್ ಅಹಮದ್ಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಭೇಟಿಯಾದ ಸಂದರ್ಭದಲ್ಲಿ ಮಠದ ಅನುದಾನ ತಡೆಹಿಡಿದ ಬಗ್ಗೆ ಸಚಿವರ ಬಳಿ ಸ್ವಾಮೀಜಿ ಪ್ರಸ್ತಾಪ ಮಾಡಿದರಲ್ಲದೆ ವಸತಿ ಸಚಿವ ಜಮೀರ್ ಅಹಮದ್ ಬಳಿ ಸ್ವಾಮೀಜಿ ಈ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಮೀರ್, ಚುನಾವಣೆ ವೇಳೆ ಕಾಂಗ್ರೆಸ್ ಭರವಸೆ ನೀಡಿದ್ದ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಈಗಾಗಲೇ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿದೆ. ಇದಕ್ಕಾಗಿ ಪೂರಕವಾದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಅನುಷ್ಠಾನಕ್ಕೆ ತರಲು ಬದ್ಧವಾಗಿದೆ ಎಂದು ತಿಳಿಸಿದರು. ಜಾಸ್ತಿ ಅದು ತಪ್ಪು ತಾಂಬಾರ್ದು ಅಂಥವೆಲ್ಲ ತಪ್ಪಬೇಕು. ಮತ್ತು ಯಾರು ನನ್ನ ಕಡೆಯಿಂದ ಏನಿದೆ ಸಮಿತಿ ಚೆನ್ನಾಗಿ ಮಾಡಿ ನೀವು ಖಂಡಿತ ಜೊತೆಗೆ ಹೋಗೋಕ್ಕೆ ಅಂತಲೇ ಬೇಗನೆ ಜೊತೆಗೆ ಅವರೇನೋ ಸಿರಿಗೆರೆ ಹೋದಾರಂತೆ, ಚಿತ್ರದುರ್ಗ ಹೋಗ್ತಾರಂತೆ. ಹೌದು ಸರ್, ಕಂಡೀಷನ್ ಶುರು ಆಯ್ತಂತಲ್ಲ ಜಾಸ್ತಿ. ಈ ಸತಿ ನಾವು ಅಪ್ಲಿಕೇಶನ್ ಕೊಡಲಿಲ್ಲ. 10ನೇ ತಾರೀಕಿಂದ 20ನೇ ಇಸ್ಬಿಡೋ ಇವಾಗ ಕೇಳ್ತಾನೆ ಇದ್ರು, ಜಾಸ್ತಿ ಕೊಟ್ಬಿಟ್ವಿ. ಆಮೇಲೆ ಜಾಗ ಇಲ್ಲ, ರೂಮೆಲ್ಲ ತೊಂದರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡೋದು ಸ್ವಲ್ಪ ಇದು ಮಾಡಬೇಕು ಸರ್. ಈ ಕನ್ಸ್ಟ್ರಕ್ಷನ್ ಮುಂದೆ ವರ್ಷಕ್ಕೆ ಸ್ವಲ್ಪ ಮಾಡಿಸ್ಬೇಕು ಸಮಿತಿ ಆಗಿತ್ತು. ಅದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ. ಆ ಸಮಿತಿ ನಿಲ್ಲಿಸಿದಾರಲ್ಲ. ಸಿದ್ಧಗಂಗಾ ಮಟ್ಟಿಗೆ ನಾನೇನು ಹೊಸದಾಗೇನಿಲ್ಲ. ನಾನು 2006 ಮಂತ್ರಿಯಾಗಿದ್ದೆ. ಆವಾಗ ದೊಡ್ಡ ಸ್ವಾಮೀಜಿ ಇದ್ದರು, ಆವಾಗ ಬಂದು ಆಶೀರ್ವಾದ ತೊಗೊಂಡೋಗಿದ್ದೆ. 2018 ದೇವರು ನನಗೆ ಅವಕಾಶ ಮಾಡಿ ಮಂತ್ರಿ ಮಾಡಿದರು, ಆವಾಗಲೂ ಬಂದು ಸ್ವಾಮೀಜಿ ಆಶೀರ್ವಾದ ತೊಗೊಂಡೋಗಿದೆ. ಇವತ್ತು ಮಂತ್ರಿ ಆಗಿದ್ದೀನಿ, ಇವತ್ತು ಸ್ವಾಮೀಜಿ ಆಶೀರ್ವಾದ ಪಡ್ಕೊಂಡೋಗಿದ್ದೀನಿ. ಯಾವಾಗ ಮಂತ್ರಿ ಆಗಿದ್ದೀನಿ ಆವಾಗ ನಾನು ಸ್ವಾಮೀಜಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದೀನಿ. ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ. ಸೊ ಸ್ವಾಮೀಜಿ ಹೇಳ್ತಾರೆ ಇನ್ನೂ ನಮಗೆ ಸಾಕಾಗ್ತಿಲ್ಲ, ಹಂಗಾಗಿ ಅಡ್ಮಿಷನ್ ಸ್ಟಾಪ್ ಮಾಡಿದ್ದೀವಿ. ಇಲ್ಲ, ನಾನು ಸ್ವಾಮೀಜಿ ಜೊತೆ ಮಾತಾಡಿದೆ. ಹೋದ ವರ್ಷ 10,000 ಜನ ಮಕ್ಕಳು ಇದ್ದರಂತೆ. ಈ ಬಾರಿನೂ ಅಡ್ಮಿಷನ್ಗಳು ಜಾಸ್ತಿ ಬರ್ತಾಯಿದ್ರೆ, ಅಂದರೆ ಅದಕ್ಕೆ ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದ ಕಾರಣಕ್ಕೆ ಬರೀ 10,000 ಜನಕ್ಕೆ ಅಪ್ಲಿಕೇಶನ್ ತೊಗೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ನಾನು ಸ್ವಾಮೀಜಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮೀಜಿ ಭಾಳಷ್ಟು ಜನ ಇಲ್ಲಿ ಅಡ್ಮಿಷನ್ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ದಯಮಾಡಿ ಅವ್ರನ್ನ ಬರೋ ವರ್ಷದಲ್ಲಿ ಸ್ವಲ್ಪ ಕಟ್ಟಡ ಜಾಸ್ತಿ ಕಟ್ಟಿ ವ್ಯವಸ್ಥೆ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಕಟ್ಟಡದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇಲ್ಲ ಮಾಡಬೇಕು. ಈಗ 10,000 ಜನದ ಇದೇ ವ್ಯವಸ್ಥೆ. ಇಲ್ಲಿ ಊಟ ಅಂತೂ ಸಾಲಲ್ಲ, ಎಷ್ಟು ಲಕ್ಷಾಂತರ ಜನ ಬಂದರೂ ಸಮಸ್ಯೆ ಇಲ್ಲ. ಇಲ್ಲಿ ಏನಾಗಿದೆ, 10,000 ಜನ ಮಕ್ಕಳಿಗೆ 10,000 ಜನ ಮಕ್ಕಳಿಗೆ ಕಾಂಪಿಟೇಷನ್ ಇರೋದು ಸರ್. ಈಗ ಈ ವರ್ಷ ಏನಾಗಿದೆ, ಈ ವರ್ಷ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಬರೋ ವರ್ಷದಲ್ಲಿ ಸ್ವಾಮೀಜಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿ. ಈಗ ನಿಮ್ಮ ಸರ್ಕಾರ ಬಂದ ತಕ್ಷಣ ಕಳೆದ ಬಿಜೆಪಿ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ, ಹೊಸ ಸರ್ಕಾರ ಬರ್ತಿದ್ದಂಗೆ ಅನುದಾನ ಖಂಡಿತ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ಈ ಮಾಹಿತಿನ ತಿಳಿಸ್ತೀನಿ. ನಾನು ಹೋಗಿದ್ದೆ ಸರ್, ಮಟ್ಟಕ್ಕೆ ಹಿಂಗೆ ಆಗಿದೆ, ಹಿಂಗೆ ಆಗಬೇಕಾಗಿದೆ. ಏನಕ್ಕಂದರೆ ನಾವೆಲ್ಲ ಫಸ್ಟ್ ಎಜುಕೇಷನ್ಗೆ ನಾವು ಇದು ಕೊಡಬೇಕಾಗ್ತದೆ. ಇಲ್ಲ ಅದೆಲ್ಲ ಏನೇನಿಲ್ಲ, ಮತ್ತೇನು ಮಾತುಕತೆ ಏನು ಅದೆಲ್ಲ ಇಲ್ಲ ಅದೆಲ್ಲ ಏನು ಚರ್ಚೆ ಮಾಡಿಲ್ಲ. ಅದೆಲ್ಲ ಏನು ಬೇರೆ ಬಸ್ಸು ಸರ್. ಮತ್ತು ಗ್ಯಾರಂಟಿ ಅನುಷ್ಠಾನ ಯಾವಾಗ? ಈಗ ನಿಮ್ಮ ಮಾಧ್ಯಮದವರು ಭಾಳ ಆತರ ಬೀಳ್ತಾ ಇದ್ದೀರಾ.
ಈಗ ಗ್ಯಾರಂಟಿನ 5 ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ದೀವಿ, ಮೊದಲೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ. ಈಗ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕಂತ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಇದು 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ಮಾಧ್ಯಮದಲ್ಲಿ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದು ಇಂಪ್ಲಿಮೆಂಟ್ ಆಗೋರು ದಯಮಾಡಿ ನೀವು ಸಮಾಧಾನ ಆಗಿರಿ, ನೀವು ಸಮಾಧಾನ ಆಗಿರಿ. ಈಗ ಸರ್ಕಾರ ರಚನೆ ಆಗಿನೇ 1 ವಾರ 10 ದಿನ ಆಗಿದೆ. 1 ದಿನ 10 ದಿನಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಮೊದಲೇ ಕ್ಯಾಬಿನೆಟಲ್ಲೇ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಅದು ಅಧಿಕಾರಿಗಳು ನಿನ್ನೆನೂ 3 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಮೊದಲೇ ನೀವು ಹೇಳುವಾಗ 24 ಗಂಟೆ ಒಳಗೆ ಹೇಳಿದ್ರಿ ಅಂತ 24 ಗಂಟೆ ಒಳಗಡೆ ಮಾಡ್ತೀವಿ, 15ನೇ ತಾರೀಕಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ DK ಅವರು ಹೇಳಿದ್ರು. 15ನೇ ತಾರೀಕಿಗೆ ಇಂಪ್ಲಿಮೆಂಟ್ ಅಂದ್ರೆ ಜಾರಿ. ಸೊ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇವೆಲ್ಲ ಅಪ್ರೂವ್ 5 ಗ್ಯಾರಂಟಿನೂ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗ್ 1 ನಿಮಿಷ ಅದು ಹೆಂಗ್ ಮಾಡ್ಬೇಕಂತ ಮಾಡಬೇಕಿಲ್ಲ, ಕೂತ್ಕೊಂಡು ಅದು ಮಾಡ್ತಾರೆ. ನಾನು DKG ಆಕಾಂಕ್ಷಿ ಖಂಡಿತ ಒಳ್ಳೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಡವ್ರ ಸೇವೆ ಮಾಡೋದು ಖಾತೆ ಇದೆ. ನನಗೆ ಭಾಳ ಖುಷಿ ಇದೆ, ಸಂತೋಷ ಆಗಿದೆ. ಏನಕ್ಕೆ ಬಡವ್ರು ನಾನು ಸೇವೆ ಮಾಡ್ಬೋದು ಈ ಖಾತೆಯಲ್ಲಿ, ಹಾಗಾಗಿ ನಂಗೆ ಖುಷಿ ಇದೆ. ಸರ್, ಬಜರಂಗ ದಳ ವಿಷಯದ ಬಗ್ಗೆ ಮಾತುಕತೆ ಇತ್ತು. ನಮಸ್ಕಾರ.